ಸರ್ವಸ್ವತಿ ನಮೋಸ್ತುತೆ. ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳ ಕಾಲದಲ್ಲಿ ಯಾವ ರೀತಿ ಇದು ಆಚರಣೆ ಆಗ್ತೈತಿ ಎಂಬುದನ್ನೆಲ್ಲ ಡೀಟೇಲ್ ಆಗಿ ಅಲ್ಲ, ಸ್ವಲ್ಪ ಸ್ವಲ್ಪ ನೋಡುವಲ್ಲ. ಸೊ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತೇವೆ ಎಂಬುದನ್ನು ಕೂಡ ನಾನು ತೋರಿಸ್ತೇನೆ. ಹಾಗಾಗಿ ವಿಡಿಯೋದ ಕೊನೆಯವರೆಗೆ ನೋಡಿ, ಮಿಸ್ ಮಾಡಬೇಡಿ. ನೋಡಿ, ನಾನು ತಲೆಗೆಲ್ಲ ಸ್ನಾನ ಎಲ್ಲ ಮಾಡಿ ಶುಭ್ರವಾಗಿ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಪೂಜೆ ಮಾಡುವುದು ಅಂತ ಇಲ್ಲ. ಮತ್ತು ಕಲಶ ಇಟ್ಟು ಪೂಜೆ ಮಾಡುವ ಕ್ರಮ ಹಿಂದಿನಿಂದ ಕೂಡ ಅದು ಆಚರಣೆಗೆ ಬಂದಿಲ್ಲ. ನಾವು ಸ್ವಲ್ಪ ಲಕ್ಷ್ಮೀದು ಸ್ತೋತ್ರ ಪಾರಾಯಣ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿ ನಮ್ಮ ಕೆಲಸ ಮುಗಿಸ್ತೇವೆ. ನಮ್ಮ ಭಕ್ತಿ ಆ ರೀತಿಗೆ ಮಾತ್ರ ಮೀಸಲಾಗಿರೋದು. ಪೂಜೆ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಬೇಕಿದ್ರೆ ಮಾಡ್ಬೋದು ಆರತಿ ಎತ್ತಿ, ಅದಕ್ಕೇನು ಯಾರು ಏನು ಹೇಳುವುದಿಲ್ಲ. ಆದರೆ ಇಲ್ಲದ ಸಂಪ್ರದಾಯವನ್ನು ನಾವು ಮುಂದುವರಿಸಿಕೊಂಡು ಹೋದರೆ ಮತ್ತಿನವರಿಗೆ ಕಷ್ಟ ಆಗಬಾರ್ದಲ್ಲ. ಒಂದು ಸಣ್ಣ ಸಮರ್ಪಣೆ ನನ್ನ ಕೈಲಾದಷ್ಟು ನಾನು ಮಾಡ್ತೇನೆ, ನೈವೇದ್ಯ ಇಡ್ತೇನೆ ನಾನು. ಮತ್ತು ನನ್ನ ಗಂಡ ಏನು ಪೂಜೆ ಮಾಡ್ತಾರೋ ಮಾಮೂಲಾಗಿ ಅದನ್ನು ಅವರು ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಇಷ್ಟೇ. ಮತ್ತು ದಾರ ಕಟ್ಟುವುದು ಅಂತಹ ಸಂಪ್ರದಾಯ ಇಷ್ಟರವರೆಗೆ ಇರಲಿಲ್ಲ. ಹಾಗೆ ನಾನು ಕೂಡ ಅದನ್ನು ಮಾಡುವುದಿಲ್ಲ. ನಮ್ಮದು ಏನಿದ್ರೆ ಸಹ ಮನೋಪೂಜೆ ಆದ ಕಾರಣ ತುಪ್ಪದ ದೀಪ ಹಚ್ಚೋದು ಎಲ್ಲ ಕಡೆ ಕೂಡ ಮಾಡ್ತಾರೆ. ಮತ್ತು ಅದು ಶ್ರೇಯಸ್ಸು ಕೂಡ ಮನೆಗೆ. ಹಾಗಾಗಿ ನಾನು ಅಷ್ಟನ್ನು ಮಾಡ್ತೇನೆ. ವರಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಗೆ ಅರ್ಪಿತವಾದ ವಾರ್ಷಿಕ ವ್ರತ ಅಂತ ಹೇಳಲ್ಪಟ್ಟಿದೆ. ವರದ ಲಕ್ಷ್ಮಿ ಎಂದರೆ ವರವನ್ನು ನೀಡುವ ಲಕ್ಷ್ಮೀ ದೇವಿ ಅಂತ ಅರ್ಥ. ಈ ಹಬ್ಬವನ್ನು ನಮ್ಮ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಎಲ್ಲ ಕಡೆ ಕೂಡ ಆಚರಿಸ್ತಾರೆ. ಹಾಗೆ ಈ ಹಬ್ಬದ ವಿಶೇಷತೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ಶಿವದೇವರು ಉಪವಾಸವನ್ನು ಆಚರಿಸಿದ ಪಾರ್ವತಿ ದೇವಿಗೆ ವ್ರತದ ಮಹಿಮೆಯನ್ನು ವಿವರಿಸುವ ವಿಷಯ ನಮಗೆ ಕಾಣಲಿಕ್ಕೆ ಸಿಗ್ತದಂತೆ. ಇದನ್ನು ವಿವಾಹಿತ ಮಹಿಳೆಯರಿಂದ ವಿಶೇಷವಾಗಿ ಆಚರಿಸಲಾಗ್ತದೆ. ಆಕೆ ದೈವಿಕ ಅನುಗ್ರಹಕ್ಕಾಗಿ ಮತ್ತು ತನ್ನ ಗಂಡನ ಆರೋಗ್ಯಕ್ಕಾಗಿ, ಆಯುಷ್ಯಕ್ಕಾಗಿ, ಐಶ್ವರ್ಯಕ್ಕಾಗಿ ಈ ವ್ರತವನ್ನು ಆಚರಿಸುವುದು ರೂಢಿಯಾಗಿದೆ. ಹೀಗೆ ಸುಮಂಗಲಿಯರಿಂದ ಪೂಜಿಸಲ್ಪಟ್ಟಂತಹ ದೇವಿಯು ತನ್ನ ಭಕ್ತರಿಗೆ ಅಪಾರವಾದ ಆಶೀರ್ವಾದಗಳನ್ನು ನೀಡುತ್ತಾಳೆ ಮತ್ತು ಅವರ ಆಸೆಗಳನ್ನೆಲ್ಲ ಪೂರೈಸುತ್ತಾಳೆ ಅಂತ ನಂಬಲಾಗಿದೆ. ವರಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ 8 ಲಕ್ಷ್ಮಿ ಶಕ್ತಿಗಳನ್ನು, 8 ಶಕ್ತಿಗಳಲ್ಲಿ ಆಶೀರ್ವಾದವನ್ನು ನಾವು ಪಡೆದ ಹಾಗೆ ಅಂತೆ. ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಕೀರ್ತಿ, ಪ್ರೀತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿ. ವರಲಕ್ಷ್ಮಿ ವ್ರತದ ಕಥೆಯನ್ನು ಒಂದು ಕಡೆ ಈ ರೀತಿಯಾಗಿ ವಿವರಿಸಿದ್ದಾರೆ. ನಾನು ಅದನ್ನು ಸಣ್ಣದು ಮಾಡಿ ಹೇಳ್ತೇನೆ ನಿಮಗೆ. ಶ್ರಾವಣ ಮಾಸದಲ್ಲಿ ಶ್ರಾವಣ ಪೂರ್ಣಿಮೆಯ ಮೊದಲು ಬರುವಂತಹ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ಕುಂಡಿನ ಪಟ್ಟಣದಲ್ಲಿ ವಾಸಿಸುತ್ತಿದ್ದಳು. ಅವಳು ತನ್ನ ಸ್ವಭಾವದಲ್ಲಿ ತುಂಬ ವಿನಮ್ರ ಮತ್ತು ಕರುಣಾಮಯಿಯಾಗಿದ್ದಳು. ಅವಳು ತನ್ನ ಪತಿ ಮತ್ತು ಕುಟುಂಬಕ್ಕೆ ತುಂಬ ಭಕ್ತಿಯನ್ನು ಹೊಂದಿದ್ದಳಂತೆ. ಅಂದರೆ ಅಷ್ಟು ಒಂದು ಭಕ್ತಿ, ಶ್ರದ್ಧೆಯಿಂದ ತನ್ನ ಪತಿಯನ್ನು, ತನ್ನ ಬಂಧುಗಳನ್ನು ಅವಳು ನೋಡಿಕೊಳ್ತಿದ್ಲಂತೆ ಆ ಮನೆಯಲ್ಲಿ. ಒಂದು ರಾತ್ರಿ ಲಕ್ಷ್ಮೀದೇವಿಯು ಅವಳ ಕನಸಿನಲ್ಲಿ ಕಾಣಿಸಿಕೊಂಡಂತೆ ಅವಳಿಗೆ. ಮತ್ತು ವರಲಕ್ಷ್ಮಿಯನ್ನು ನೀನು ಆರಾಧಿಸು, ಅವಳ ಆಶೀರ್ವಾದವನ್ನು ನೀನು ಪಡೆ ಅಂತ ಹೇಳಿ ಮಾಯಕಾದ್ಲಂತೆ. ಹಾಗೆ ಅವಳಿಗೆ, ಚಾರುಮತಿಗೆ ಎಂತಹ ದಿನ ಈ ವ್ರತವನ್ನು ಆಚರಿಸಬೇಕು, ಈ ವ್ರತವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಎಂಬಂತಹ ವಿಧಿವಿಧಾನಗಳನ್ನೆಲ್ಲ ವಿವರಿಸಿದಂತೆ. ಅಂದರೆ ಇದು ಅವಳಿಗೆ ಕನಸಿನಲ್ಲಿ ಕಂಡದ್ದು. ಆ ರೀತಿಯಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾದ ಶ್ರಾವಣ ಪೂರ್ಣಿಮೆಯ ಹಿಂದಿನ ಶುಕ್ರವಾರ ವರಲಕ್ಷ್ಮಿ ವ್ರತವನ್ನು ಆಚರಿಸಲು ಲಕ್ಷ್ಮೀದೇವಿಯು, ಅಂದರೆ ದೇವರು, ಚಾರುಮತಿಯನ್ನು ಹೇಳಿದ್ರಂತೆ. ಕನಸಿನಲ್ಲಿ ಚಾರುಮತಿಗೆ ಈ ರೀತಿಯಾಗಿ ಅವರೊಂದು ಮಾತನ್ನು ಹೇಳಿದ್ರಂತೆ ಲಕ್ಷ್ಮೀದೇವಿ. ಹಾಗೆ ಮರುದಿವಸ ಚಾರುಮತಿ ತನ್ನ ಪತಿ, ಕುಟುಂಬಕ್ಕೆಲ್ಲ ತನ್ನ ಕನಸಿನ ಬಗ್ಗೆ ಮಾಹಿತಿ ಕೊಡ್ತಾಳಂತೆ. ಅವಳು ತನ್ನ ಸ್ನೇಹಿತರಿಗೆ ಕೂಡ ಈ ಬಗ್ಗೆ ಹೇಳ್ತಾಳಂತೆ. ಮತ್ತು ಈ ವಿಷಯ ಪಟ್ಟಣದಲ್ಲಿ, ಅವರು ವಾಸ ಮಾಡುವಂತಹ ಪ್ರದೇಶದಲ್ಲಿ ಎಲ್ಲ ಪ್ರಚಾರ ಆಗ್ತದಂತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ನೈವೇದ್ಯಕ್ಕೆ ನಾನು ನಮ್ಮಲ್ಲಿ ಇದಕ್ಕೆ ಏರಪ್ಪ ಅಂತ ಹೇಳ್ತಾರೆ. ಏರಪ್ಪ ಮತ್ತು ದೇವಿಗೆ ಬಹಳ ಪ್ರಿಯವಾದಂತಹ ನೈವೇದ್ಯ ಗುಡಾನ ಅಂತ ಹೇಳಿ, ಅದು ಎರಡನ್ನು ನಾನು ಮಾಡಿದ್ದೇನೆ. ಸೊ ಅದರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಿದ್ದೇನೆ, ನೋಡಿ ಟ್ರೈ ಮಾಡಿ ಆಯ್ತಾ. ಇದಕ್ಕೆ ನಾವು ಏರಪ್ಪ ಅಂತ ಹೇಳುದು. ಮತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಇದಕ್ಕೆ ಹೆಸರು.
ಮತಿ ತನ್ನ ಕುಟುಂಬ, ಸ್ನೇಹಿತರು ಮತ್ತು ಊರಿನ ಮಹಿಳೆಯರೊಂದಿಗೆ ವರಲಕ್ಷ್ಮಿ ವ್ರತವನ್ನು ಆಚರಿಸ್ತಾಳೆ. ಅವಳು ವರಲಕ್ಷ್ಮಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಅವಳನ್ನು ಮೆಚ್ಚಿಸಿ ವಿಶೇಷ ಪಾಕವಿಧಾನಗಳನ್ನು ಮತ್ತು ಹಣ್ಣುಗಳನ್ನೆಲ್ಲ ಅರ್ಪಿಸಿ ಅವರು ಪೂಜೆ ಮಾಡ್ತಾರಂತೆ. ಹಾಗೆಯೇ ವರಲಕ್ಷ್ಮಿ ದೇವಿಯು ಅವರ ಮುಂದೆ ಕಾಣಿಸಿಕೊಳ್ತಾಳಂತೆ ಮತ್ತು ಎಲ್ಲರಿಗೆ ಕೂಡ ವರಗಳನ್ನು ನೀಡ್ತಾಳಂತೆ. ನೋಡಿ ಆ ಕಾಲದ ಮಹಿಮೆ ಎಂತಹದ್ದು ಅಂತ ನೋಡಿ. ಲಕ್ಷ್ಮೀದೇವಿಯ ಪ್ರತ್ಯಕ್ಷ ಆಗಬೇಕಾದ್ರೆ ಚಾರುಮತಿಯ ಭಕ್ತಿಯಂತಹದ್ದು, ಆ ಊರಿನವರ ಭಕ್ತಿಯಂತಹದ್ದು ಅಲ್ವಾ. ಅವರ ಮನೆಗಳೆಲ್ಲ ಧಾನ್ಯಗಳಿಂದ, ವಜ್ರ ಆಭರಣಗಳಿಂದ, ಚಿನ್ನಗಳಿಂದ ತುಂಬಿ ಹೋಗ್ತದಂತೆ. ಯಾರಿಗೆ ಎಷ್ಟು ಅರ್ಜೆಂಟ್ ಇರಲಿ, ಇವಳು ನೋಡಿ ಗಮ್ಮತ್ತಲ್ಲಿದ್ದಾಳೆ, ಟೆನ್ಷನ್ ಫ್ರೀ. ಕಿಟ್ಟು ಇವತ್ತು ಬೆಳಿಗ್ಗೆ ಉಂಟಲ್ಲ, ನಾನು 3:30ಗೆಲ್ಲ ಅಲಾರಾಮ್ ಇಟ್ಟದು. ಈ ಬಂಟಿ 3 ಗಂಟೆಗೆ ಎದ್ದು ಜೋರು ಕೂಗ್ಲಿಕ್ಕೆ ಶುರು ಮಾಡಿದ. ನನಗೆ ನಿನ್ನೆ ಮಲಗುವಾಗಲೇ ಲೇಟ್ ಆಗಿದೆ. ಮತ್ತೆ ಎದ್ದು ಅವನನ್ನು ಹೊರಗೆ ಬಿಟ್ಟಾದ ನಂತರ ಅವನು ಬರ್ತಾನ ಬೇಗ. ತುಂಬ ಹೊತ್ತು ಅಲ್ಲಿ ನಿಂತೆ, ಮತ್ತೆ ಹೊರಗೆಲ್ಲ ಹೋದೆ. ಅವ ಎಲ್ಲಿಯ ದೂರ ಹೋಗಿದ್ದಾನೆ. ಮತ್ತು ನಾನು ಗೇಟ್ ತೆಗೆದಿಟ್ಟು ಸೀದಾ ಮನೆಗೆ ಬಂದು ಬಾಗಿಲು ಹಾಕಿಕೊಂಡು ಮಲಗಿದೆ. ಮತ್ತೆ ನಿದ್ದೆ ಬರ್ತದೆ ನನಗೆ, ಅವ ಬರಲಿಲ್ಲ ಅಂತ ಆಗುವಾಗ. ಪುನಃ ಬಂದು ಹೋಗಿ ನೋಡುವಾಗ ಬಂದು ಮಲಗಿಕೊಂಡಿದ್ದಾನೆ ಅವ. ಹಾಗೆ ನನಗೆ ಸ್ವಲ್ಪ ಇವತ್ತು ಒಂದು ನಿದ್ರೆ ಎಲ್ಲ ಅರ್ಧ ಆಗಿ ಆಲಸ್ಯ ಆಯಿತು ಅಂತ. ಸೊ ಇವತ್ತಿನ ರುಟೀನ್ ನಂದು ಚೇಂಜ್ ಆಯ್ತಾ. ನಾಳೆಯಿಂದ ಪುನಃ ನಾನು ಟ್ರೈ ಮಾಡ್ತೇನೆ. ಅಂದರೆ 3:30ಗೆ ಎದ್ದಿದ್ದೇನೆ, 4 ಗಂಟೆವರೆಗೆಲ್ಲ ಸರಿ ಆಯಿತು, 5 ಗಂಟೆವರೆಗೆ ಸಹ ಆಯಿತು. ಮತ್ತು ಸ್ವಲ್ಪ ಹೊತ್ತು ಮಲಗು ಅಂತೇಳಿ ಮಲಗಿದೆ. ಅವಳು ಗಟ್ಟಿ ನಿದ್ರೆ, ಎಕ್ಸಸೈಸ್ ಇಲ್ಲ, ಧ್ಯಾನ ಮಾಡಿದೆ, ಸ್ತೋತ್ರ ಓದಿದೆ, ಪ್ರಾಣಾಯಾಮ ಸಹ ಮಾಡಿದೆ. ಎಕ್ಸಸೈಸ್ ಒಂದು ಮಿಸ್ ಆಯಿತು ನನಗೆ. ನೋಡಿ, ತುಪ್ಪದ ಆರತಿ ಮಾಡಿದ್ದೇವೆ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಕ್ಕೆ. ಇದೇ ವಿಶೇಷ. ಇದು ಸಣ್ಣ ರೀತಿಯಲ್ಲಿ ನಮ್ಮ ಪೂಜೆ ವ್ರತಾಚರಣೆ ಹೀಗೆ ನಮ್ಮದು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಿ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಒಳ್ಳಾಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸುರಭೀರ್ ವೈಷ್ಣವಿ ಮಾತಾ ಸುರಲಕ್ಷ್ಮೀ ಮಹಿಯ ರಾಸಮುಕ್ತಿ जो लाइट ऑन आपल्या याची ಈ ಅಡಿಗೆ ತೂ ವಾಡ್ತಾ ಮಾಲ್ಪುರಿ ಅಥವಾ ಹೆಂಚಿನ ಏತುಕೊಳ್ಳಿ ಅಂತ ಪೂರ ತಿಂದಾಳು. ಬಂಟಿ ನೋಡಿ ಮಜಾ ಗ್ರೂಮಿಂಗ್ ಮಜಾ ಬಂಟಿದು. ಅವನಿಗೆ ಭಾರಿ ಇಷ್ಟ ಯಾರಾದರೂ ಗ್ರೂಮಿಂಗ್ ಮಾಡ್ತಾರಂದರೆ ಇಡೀ ದಿವಸ ಕೂತ್ಕೊಳ್ತಾನೆ. ಮಲೆನಾಡಿನಲ್ಲಿ ಮಳೆ ಇಲ್ಲ, ನಮ್ಮ ಊರೆಲ್ಲ ಬರಪೀಡಿತ ಆಗುವಂತಹ ಎಲ್ಲ ಲಕ್ಷಣ ಸಹ ಕಾಣ್ತಾ ಉಂಟು. ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡುವ ಮಳೆ ಬರಬೇಕು. ರೆಡ್ಡಿ ಬಂಟಿ ರೆಡ್ಡಿ ಪೊಯ್ ಬದನು ಬೆಲ್ಟ್ ಬದನು ನೀನು ಬಂಟಿ ನೇ ಬದನು ಬದನು
ना ना बतानो गे तो बेल्ट बतानो बंटी बताना आंचा पोई बोला बोला गुड बंटी गुड बॉय ಎಕ್ಕಳಿಗೆ ಗೆರಿಯೇ ಬಂಡಿಗೆ ಜನಸಲ ಏರಂತ ಗುಡ್ ಬಾಯ್ ಅವ ಇನಿ ಕೊಂಡವಡೆ ಅವೆಡ್ಡಾತ್ನು ಅಕ್ಕಳ ಕೊಂಡೋಪಣ ಅವ ಅಕ್ಕಳ ಬಣ ಅವ ಪೊಯ್ ಬಣ ಅಗಡ ಬಣ ಬಣ ಅಗಡ ಪೊಯ್ ಬಣ ಬಣ ಪೊಯ್ ಬಣ ಅವ ಬಣ ಬಣ ಪೊಯ್ ಪೊಯ್ ಬಣ ಯಾರಿಂದ ಫ್ರೆಂಡ್ಸ್ போயிரா அவளே பண்டின ஃப்ரெண்ட்ஸ் போயிரா கம் ஆன் வரஜா அவளே போயா ಚಂಬು ಒಳ್ಳೆ ಚಂಬು ಚಂಬು ಪೊಯ್ ಒಳ್ಳೆ ಇತ್ತೆ ಬಿಡ್ತು ಒಳ್ಳೆ ಪಚ ಪಚ್ಚೆ ಹೋಜೋಣಿಗೆ ಹಳೆ ಜಾಸ್ತಿ ಅವನ ಬಂಜಿ ಫುಲ್ ಆತ ನಾನು ಹಳೆಲ್ಲ ಬಿಡ್ಲ ಮೇವಡು ಹೊರದೆಲ್ಲ ಬಿಡ್ಲ ಅಂದ ಎಂತದ್ದು ಬಲೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲ ಫುಲ್ ನೀವು ನೋಡಿದ್ರಿ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಸ್ವಲ್ಪ ಲರ್ನಿಂಗ್ ಸಿಕ್ಕಿರ್ಬೋದು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ಕಿರ್ಬೋದು, ಕೆಲವೊಂದು ಕಡೆ ಬೋರ್ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತದೆ ನನಗೆ. ಬಟ್ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ಡ್ ಮೈ ವಿಡಿಯೋ. ಸೊ ಈಗ ನಾನು ಲಾಸ್ಟಿಗೆ ಬರೆದದ್ದು ಭಗವದ್ಗೀತೆಯ 11ನೇ ಅಧ್ಯಾಯದ 44ನೇ ಶ್ಲೋಕ. ಈ ಶ್ಲೋಕದ ಅರ್ಥ ಏನು ಗೊತ್ತುಂಟಾ? ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಳ್ತಾನೆ, ದೇವರೇ, ತಂದೆಯು ತನ್ನ ಮಗನ ಅವಿವೇಕತನವನ್ನು ಕ್ಷಮಿಸುವಂತೆ, ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನ ಅಧಿಕ ಪ್ರಸಂಗಿತನವನ್ನು ಕ್ಷಮಿಸುವಂತೆ, ಹಾಗೆ ಸತಿಯು ಪತಿಯ ಸಲಿಗೆಯನ್ನು ಕ್ಷಮಿಸುವಂತೆ ಈ ನಿನ್ನ ಭಕ್ತನ ತಪ್ಪನ್ನು ನೀನು ಕ್ಷಮಿಸಬೇಕು ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ತಾನೆ. ಹಾಗೆ ಈಗ ನಾನು ಕೂಡ ನಿಮ್ಮಲ್ಲಿ ಕೇಳಿಕೊಳ್ಳೋದು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ನಿಮ್ಗೆ ಏನಾದರೂ ಎಂಟರ್ಟೈನ್ಮೆಂಟ್ ಕಡಿಮೆ ಸಿಕ್ಕಿದರೆ ಅಥವಾ ನಿಮ್ಮ ಟೈಮ್ ವೇಸ್ಟ್ ಆಗಿದ್ದರೆ ಒಂದು ಕ್ಷಮೆ ಇರಲಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಇರಲಿ, ಶೇರ್ ಇರಲಿ, ತಪ್ಪದೆ ಏನಾದರೂ ಕಾಮೆಂಟ್ ಮಾಡಿ ಫೀಡ್ಬ್ಯಾಕ್ ಹೇಳಿ. ಫಸ್ಟ್ ಟೈಮ್ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.